7.5 ಎಸ್ಟಿ ಮೀಸಲಾತಿಗಾಗಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ ಶ್ರೀ 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 ಪ್ರಸನ್ನಾನಂದ ಸ್ವಾಮೀಜಿಯವರ ಹೋರಾಟಕ್ಕೆ ಮಾಜಿ ಶಾಸಕ ಮಾಜಿ ಸಚಿವರಾದ ಡಿ ಸುಧಾಕರ್ ಹಾಗೂ ತಾಲೂಕಿನ ನಾಯಕ ಸಮಾಜ ಬೆಂಬಲ ನೀಡಿದರು. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಪಂಗಡ ವಿಭಾಗದ ಅಧ್ಯಕ್ಷರಾದ ಅಂಜಿನಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿದಾನಂದ ಸ್ವಾಮಿ ಆರ್, ಉಪಾಧ್ಯಕ್ಷರಾದ ನಾಗರಾಜು, ಕಾರ್ಯದರ್ಶಿ ಭರತೇಶ್, ತಾಲೂಕು ಅಧ್ಯಕ್ಷರುಗಳಾದ ಗಿರೀಶ್, ಜಯರಾಮ್, ಕೊಟ್ಟಿಗೆ ವಿಶ್ವ, ಮಸ್ಕಲ್ ಶ್ರೀನಿವಾಸ್, ಗೌಡನಹಳ್ಳಿ ಅಂಜಿನಪ್ಪ, ಇದ್ದಲ ನಾಗೇನಹಳ್ಳಿ ರಮೇಶ್, ಮಂಜುನಾಥ್, ಪೂಜಣ್ಣ, ಪರಮೇಶ್, ಯೋಗಾನಂದ, ಚಂದ್ರಶೇಖರ, ಗುರುಮೂರ್ತಿ, ಮಂಜಣ್ಣ, ಬೇತೂರು ಪಾಳ್ಯ ಶಿವಣ್ಣ, ಸಂತೋಷ, ಶಿವಾನಂದ, ಹೊಸಕೆರೆ ಮಾರನಾಯಕ, ಮಾರಣ್ಣ, ವಾಲ್ಮೀಕಿ ನಾಯಕ ಸಮಾಜ ಬಂಧುಗಳು ಉಪಸ್ಥಿತರಿದ್ದರು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.